ಸ್ನೇಹಿತರೆ ನಮಸ್ಕಾರ. ಕ್ಯೂರಿಯಸ್ ಕನ್ನಡ ವಾಹಿನಿಗೆ ಸ್ವಾಗತ. ಮಿತ್ರರೇ, ಅದೊಂದು ಹಳೆಯ ಕಾಲದಲ್ಲಿ ನಿರ್ಮಿಸಲ್ಪಟ್ಟಂತಹ ಬಾವಿ. ನೋಡಿದ ತಕ್ಷಣ ತನ್ನ ಸೌಂದರ್ಯದಿಂದಲೇ ಸೆಳೆದು ಬಿಡುವ ತಾಕತ್ತು ಆ ಬಾವಿಗಿದೆ. ಆದರೆ ಇಂತಹ ಬಾವಿ ಈಗ ಜನರ ಪಾಲಿಗೆ ಭಯ ಸೃಷ್ಟಿಸುವ ತಾಣವಾಗಿದೆ. ಮಿತ್ರರೇ, ರಾತ್ರಿಯಾದ್ರೆ ಸಾಕು ಈ ಬಾವಿಯ ಬಳಿ ಹೋಗಲು ಜನ ಹೆದರ್ತಾರೆ. ಅವ್ಯಕ್ತ ಭಯವೊಂದು ಇಲ್ಲಿನ ಜನರನ್ನು ಈಗಲೂ ಕಾಡ್ತಾ ಇದೆ. ಅದರ ಪರಿಣಾಮವಾಗಿ ಅಲ್ಲಿನ ಬಾವಿಯ ಒಂದಷ್ಟು ಭಯಾನಕ ಕಥೆಗಳು ಹುಟ್ಟಿಕೊಂಡಿವೆ. ಅಷ್ಟಕ್ಕೂ ಆ ಬಾವಿ ಇರುವುದಾದ್ರೂ ಎಲ್ಲಿ? ಕೇಳುಗರಿಗೆ ಕೌತುಕ ಮೂಡಿಸುವ ಆ ಬಾವಿಯ ಹಿಂದಿನ ಕಥೆಯಾದ್ರೂ ಏನು ಎಂದು ನೋಡ್ಕೊಂಡು ಬರೋಣ ಬನ್ನಿ ನಮ್ಮ ಇಂದಿನ ಸಂಚಿಕೆಯಲ್ಲಿ. ಅದಕ್ಕೂ ಮೊದಲು ನೀವು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮಾಹಿತಿಯುಕ್ತ ವಿಡಿಯೋಗಳನ್ನು ನೋಡಲು ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ಪ್ರಿಯ ವೀಕ್ಷಕರೇ, ಈಗ ನಾವು ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ಬಹಳಷ್ಟು ಪ್ರಗತಿ ಸಾಧಿಸಿದ್ದೇವೆ. ಅದೆಂತಹ ಕಠಿಣ ಕೆಲಸವಿದ್ದರೂ ಅದು ಚಿಟಿಕೆ ಹೊಡೆಯುವಷ್ಟು ಸುಲಭವಾಗಿ ಮಾಡಿ ಮುಗಿಸುವಷ್ಟು. ಅದಕ್ಕೆಲ್ಲ ಮೂಲ ಕಾರಣ ತಾಂತ್ರಿಕ ಪ್ರಗತಿ. ಕಲ್ಲನ್ನೇ ಕ್ಷಣಾರ್ಧದಲ್ಲಿ ಕರಗಿಸಬಲ್ಲ ತಾಕತ್ತಿರುವ ಯಂತ್ರಗಳು ನಮ್ಮಲ್ಲಿವೆ. ನೀರಿನ ಆಳವನ್ನು ಮುಟ್ಟುವಂತಹ ಯಂತ್ರಗಳು ಕೂಡ ನಮ್ಮಲ್ಲಿ ಕಾಣಸಿಗುತ್ತದೆ. ಇಷ್ಟೆಲ್ಲ ತಾಂತ್ರಿಕವಾಗಿ ಪ್ರಗತಿ ಕಂಡರೂ ಸಹ, ಯಂತ್ರಗಳ ಸಹಾಯವಿದ್ದರೂ ಸಹ ಒಂದು ವಿಚಾರ ನಮ್ಮನ್ನು ಸದಾ ಅಚ್ಚರಿಗೊಳಿಸುತ್ತಿರುತ್ತದೆ. ಅದು ನಮ್ಮ ಹಿಂದಿನವರ ಇಂಜಿನಿಯರಿಂಗ್ ಕೌಶಲ್ಯ. ಹೌದು, ಇಂದಿನ ವಾಸ್ತುಶಾಸ್ತ್ರ, ಕಟ್ಟಡ ನಿರ್ಮಾಣ ಶೈಲಿ ಇಂದಿಗೂ ಅಚ್ಚರಿ. ಯಾಕೆಂದರೆ ಪುರಾತನ ಕಾಲದಲ್ಲಿ ನಿರ್ಮಾಣವಾದ ಅದೊಂದು ಕಟ್ಟಡವು ಇಂದಿಗೂ ಅದ್ಭುತ ಅಚ್ಚರಿ. ಈ ನಿರ್ಮಾಣಗಳ ಹಿಂದಿನ ವಾಸ್ತುಶಿಲ್ಪ, ಕಸೂರಿ ಕಾರ್ಯಗಳು, ಅದಕ್ಕಿಂತಲೂ ಮುಖ್ಯವಾಗಿ ವೈಜ್ಞಾನಿಕ ಲೆಕ್ಕಾಚಾರದ ಅಪೂರ್ವ ಸಾಧ್ಯನ. ಬರೀ ಮನುಷ್ಯರಿಂದ ಇದು ಸಾಧ್ಯನಾ ಎನ್ನುವಷ್ಟರ ಮಟ್ಟಿಗೆ ನಮ್ಮನ್ನು ನಾವೇ ಪ್ರಶ್ನಿಸುವಂತೆ ಮಾಡುತ್ತದೆ. ನಮ್ಮ ಪೂರ್ವಜರು ಶತಶತಮಾನದ ಹಿಂದೆ ಬಿಟ್ಟು ಹೋಗಿದ್ದ ದೇಗುಲ, ಅರಮನೆ, ಬಾವಿ, ಕಟ್ಟಡಗಳು ಇನ್ನೆಷ್ಟೋ. ಇದು ಕೂಡ ಅಂತಹದ್ದೇ ಒಂದು ಅಪೂರ್ವ ಬಾವಿಯ ಕತೆ. ಹಿಂದಿನ ಕಾಲದ ಅಪೂರ್ವ ನಿರ್ಮಾಣಗಳಲ್ಲಿ ಒಂದಾಗಿದೆ. ಇದು ಬಾವಿನ ಮಹಲ ಎಂದು ಗೊಂದಲವಾಗುವಷ್ಟು ಸುಂದರವಾಗಿ ಬಾವಿಗಳ ನಿರ್ಮಾಣ ಮಾಡಲಾಗುತ್ತಿತ್ತು. ಇಂದಿಗೂ ಅಂತಹ ಅಪೂರ್ವ ಅಂತಸ್ತಿನ ಬಾವಿಗಳು ಭಾರತದ ಕೆಲ ಭಾಗಗಳಲ್ಲಿವೆ. ಇವುಗಳು ಇಂದಿಗೂ ನಮ್ಮ ಹಿಂದಿನ ವಾಸ್ತುಶಿಲ್ಪ, ಇಂಜಿನಿಯರಿಂಗ್ ಕೌಶಲ್ಯಕ್ಕೆ ಸಾಕ್ಷಿಯಾಗಿವೆ. ನೀರಿನ ಸಂಗ್ರಹದ ಉದ್ದೇಶದಿಂದ ಹಿಂದೆ ಇಂತಹ ಬಾವಿಗಳನ್ನ ನಿರ್ಮಿಸಲಾಗುತ್ತಿತ್ತು. ಬಾವಿಯಾದ್ರೂ ಇವುಗಳ 4 ಸುತ್ತಲಿನ ಅಂತಸ್ತಿನಲ್ಲಿ ಕೋಣೆಗಳನ್ನು ನಿರ್ಮಿಸಲಾಗುತ್ತಿತ್ತು. ಅಂತಹದ್ದೇ ಒಂದು ಬಾವಿ ನೀಮ್ರಾಣ ಬಾವಿ. ಮಿತ್ರರೇ, ಇದು 18ನೇ ಶತಮಾನದಲ್ಲಿ ನಿರ್ಮಾಣವಾದ ಬಾವಿಯಾಗಿದೆ. ಇದನ್ನ ನೀಮ್ರಾಣ ಬಾವೋರಿ ಅಥವಾ ನೀಮ್ರಾಣ ಬಾವೋಡಿ ಎಂದು ಜನ ಕರೆಯುತ್ತಾರೆ. ಅಲ್ಲದೆ ಈ ಬಾವಿಗೆ ರಾಣಿ ಕಿ ಬಾವೋಲಿ ಎಂದು ಸಹ ಹೆಸರಿದೆ. ದೆಹಲಿ ಜೈಪುರ ಹೆದ್ದಾರಿಯಿಂದ ಕೆಲವು ಮೈಲು ದೂರದಲ್ಲಿ 9 ಅಂತಸ್ತು ಆಳದ ಈ ಅಪೂರ್ವ ಬಾವಿ ಇದೆ. ಕಾಲದ ಹೊಡೆತಕ್ಕೆ ಈ 9 ಅಂತಸ್ತಿನಲ್ಲಿ 1-2 ಅಂತಸ್ತು ಮಣ್ಣು ಕೆಸರಿನಲ್ಲಿ ಈಗ ಮುಚ್ಚಿ ಹೋಗಿದೆ. ಆದರೆ ಕಾಲದ ಎಷ್ಟೇ ಹೊಡೆತ ಬಿದ್ದರೂ ಸಹ ಈ ಬಾವಿಯ ಸೌಂದರ್ಯ ಮಾತ್ರ ಮಾಸಿಲ್ಲ. ಈ ಬಾವಿಯ ಭವ್ಯತೆ ಎಂತಹವರನ್ನು ಸೆಳೆಯುತ್ತದೆ. ಅಲ್ಲದೆ ಇಲ್ಲಿ ನೀರು ಸಂಗ್ರಹವಾಗುವ ಜಾಗ ತಲುಪಲು ಪ್ರತಿಯೊಬ್ಬರು 170ರಿಂದ 200 ಮೆಟ್ಟಿಲುಗಳ ಕೆಳಗೆ ಹೋಗಬೇಕು. ಹೀಗೆ ನಡೆಯುವಾಗಲೂ ಇಲ್ಲಿ ಪ್ರಶಾಂತತೆ ಒಮ್ಮೆಲೆ ನಮ್ಮನ್ನು ಸೆಳೆದು ಬಿಡುತ್ತದೆ.
ಆದರೆ ಇಂತಹ ಸುಂದರ ತಾಣ ಈಗ ಭಯಾನಕ ಎಂಬ ಹಣೆಪಟ್ಟಿಯನ್ನು ಕಟ್ಟಿಕೊಂಡಿದೆ. ಹೌದು, ಕ್ಷಣ ಮಾತ್ರದಲ್ಲಿ ಎಂತಹವರನ್ನು ಸೆಳೆಯುವ ಈ ಪ್ರಶಾಂತತೆಯ ನಡುವೆಯೂ ಈ ಬಾವಿ ಬಗೆಗಿನ ಭಯಾನಕ ಕತೆ ಕೆಲವರಲ್ಲಿ ಕೊಂಚ ದಿಗುಲು ಮೂಡಿಸುತ್ತದೆ. ಯಾಕೆಂದರೆ ಸ್ಥಳೀಯ ಜನರ ನಂಬಿಕೆಯ ಪ್ರಕಾರ ಈ ನೀಮ್ರಾಣ ಬಾವಿಯಲ್ಲಿ ಅದೃಶ್ಯ ಶಕ್ತಿಗಳ ಕಾಟ ಇದೆಯಂತೆ. ಇವುಗಳು ರಾತ್ರಿ ಹೊತ್ತು ಇಲ್ಲಿಗೆ ಬಂದವರನ್ನು ಕಾಡುತ್ತದೆ ಎಂಬುದು ಇವರ ನಂಬಿಕೆ. ನೀಮ್ರಾಣ ಬಾವಿಗೆ ಕೊಂಚ ದೂರದಲ್ಲಿ ನೀಮ್ರಾಣ ಕೋಟೆ ಕೂಡ ಇದೆ. ವೀಕ್ಷಕರೇ, ಇಲ್ಲಿನ ನಂಬಿಕೆಯ ಪ್ರಕಾರ ಈ ಬಾವಿಗೂ ಕೋಟೆಗೂ ಮತ್ತು ಬೇರೊಂದು ಗ್ರಾಮಕ್ಕೂ ಸಂಪರ್ಕಿಸುವ ಸುರಂಗ ಮಾರ್ಗ ಇದೆಯಂತೆ. ಈ ಬಾವಿಯ ಯಾವುದೋ ಒಂದು ಜಾಗದಲ್ಲಿ ಈ ಸುರಂಗ ಮಾರ್ಗದ ಬಾಗಿಲು ಇದೆಯಂತೆ. ಸದ್ಯ ಈ ಬಾಗಿಲು ಎಲ್ಲಿದೆ ಎಂಬುದು ಯಾರಿಗೂ ಗೊತ್ತಿಲ್ಲ ಬಿಡಿ. ಆದರೆ ಈ ಬಾವಿಯ ಬಗೆಗಿನ ಭಯಾನಕ ಕತೆ ಶುರುವಾಗುವುದು ಇದೇ ಸುರಂಗ ಮಾರ್ಗದಿಂದ. ನೀಮ್ರಾಣ ಅರಮನೆಯಿಂದ ರಾಣಿ ತನ್ನ ಸಖಿಯರ ಜೊತೆ ಇದೇ ಸುರಂಗ ಮಾರ್ಗದಿಂದ ಈ ಬಾವಿಯ ಬಳಿ ಬಂದು ಸ್ನಾನ ಮಾಡುತ್ತಿದ್ರಂತೆ. ಈ ನಡುವೆ ಇದೇ ಸುರಂಗ ಮಾರ್ಗದ ಮೂಲಕ ದಿಬ್ಬಣವೊಂದು ಬರುತ್ತಿತ್ತಂತೆ. ಆದರೆ ಹೀಗೆ ದಿಬ್ಬಣದಿಂದ ಬಂದವರು ತಲುಪಬೇಕಾದ ಜಾಗ ತಲುಪದೆ ಇಲ್ಲೇ ಮರೆಯಾಗಿ ಹೋಗಿದ್ರಂತೆ. ಹೀಗೆ ಅಂದು ನಿಗೂಢವಾಗಿ ಕಣ್ಮರೆಯಾಗಿದ್ದವರು ಇಂದಿಗೂ ಇಲ್ಲಿ ಆತ್ಮವಾಗಿ ಕಾಡುತ್ತಾರೆ ಎಂಬುದು ಇಲ್ಲಿನ ಜನರ ನಂಬಿಕೆಯಾಗಿದೆ. ಸ್ಥಳೀಯರ ಹೇಳುವ ಪ್ರಕಾರ ಇಲ್ಲಿ ಹಲವಾರು ಮಂದಿ ಸಾವನ್ನಪ್ಪಿದ್ದಾರಂತೆ. ಇದರಲ್ಲಿ ಹೆಚ್ಚಿನವರು ಆತ್ಮಹತ್ಯೆಗೆ ಶರಣಾದರೆ ಇನ್ನು ಕೆಲವರು ಕೊಲೆಯಾದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರಂತೆ. ಹೀಗಾಗಿ ಇಲ್ಲಿರುವ ಆತ್ಮಗಳೇ ಈ ಎಲ್ಲ ಸಾವಿಗೆ ಕಾರಣ ಎಂಬ ನಂಬಿಕೆ ಈ ಭಾಗದ ಜನರಲ್ಲಿ ಬಲವಾಗಿ ಬೇರೂರಿ ಬಿಟ್ಟಿದೆ. ಪರಿಣಾಮ ಸಂಜೆಯಾದರೆ ಸಾಕು ಇಲ್ಲಿಗೆ ಯಾರೂ ಬರುವುದೇ ಇಲ್ಲ. ರಾತ್ರಿ ಇಲ್ಲಿಗೆ ಬಂದರೆ ಇಲ್ಲಿರುವ ಆತ್ಮಗಳು ಬಲಿ ಪಡೆಯುತ್ತವೆ ಎಂಬುದು ಸ್ಥಳೀಯರ ನಂಬಿಕೆಯಾಗಿದೆ. ಈ ಭಯ ಇಂದಿಗೂ ಈ ಭಾಗದ ಜನರನ್ನು ಕಾಡುತ್ತಲೇ ಇದೆ. ಹೀಗಾಗಿ ಯಾರು ಸಂಜೆ ಹೊತ್ತಾದ ಮೇಲೆ ಇಲ್ಲಿಗೆ ಹೋಗಲು ಇಷ್ಟಪಡುವುದಿಲ್ಲ. ಈ ಬಾವಿ ಎಂದಲ್ಲ, ಇಂತಹದೇ ಅನೇಕ ಬಾವಿಗಳ ಬಗ್ಗೆ ಇಂತಹದ್ದೇ ನಂಬಿಕೆ ಇದೆ. ಇದೇ ರೀತಿಯ ಅಂತಸ್ತಿನ ಬಾವಿಗಳು ದೆಹಲಿ, ರಾಜಸ್ಥಾನದ ಸಮೀಪ ಹಲವಾರು ಇವೆ. ದೆಹಲಿಯಲ್ಲಿರುವ ಅಗ್ರಸೇನಾ ಕಿ ಬಾವಾಡಿ ಬಗೆಗೂ ಇದೇ ರೀತಿಯ ಕತೆ ಇದೆ. ಒಂದು ಕಾಲದಲ್ಲಿ ಬರೀ ಸಮೃದ್ಧಿಯನ್ನೇ ಕಂಡಿದ್ದ ಇಂತಹ ಬಾವಿಗಳು ಕಾಲಗಳು ಉರುಳಿದಂತೆ ಹಂಟೆಡ್ ಅಥವಾ ಭಯಾನಕ ಜಾಗ ಎಂಬ ಹಣೆಪಟ್ಟಿಯನ್ನು ಕಟ್ಟಿಕೊಳ್ಳುತ್ತವೆ. ಈ ಬಾವಿಯು ಅದರಿಂದ ಹೊರತಾಗಿಲ್ಲ. ಈ ಬಾವಿಯ ಬಗ್ಗೆ ಜನರು ಎಷ್ಟು ಹೆದರಿದ್ದಾರೆ ಎಂದರೆ ಈ ಬಾವಿಯ ಬಗೆಗಿನ ಯಾವ ಮಾಹಿತಿಯೂ ದೊಡ್ಡ ಮಟ್ಟಕ್ಕೆ ಲಭ್ಯವಾಗುತ್ತಿಲ್ಲ. ಜನರು ಇತ್ತ ಸುಳಿಯದೇ ಇರುವುದರಿಂದ ಅಧಿಕಾರಿಗಳು ಸಹ ಈ ಬಗ್ಗೆ ಗಮನ ಹರಿಸದೆ ಇರುವುದರಿಂದ ಈ ಬಾವಿಯು ಪಾಳು ಬಿದ್ದು ತನ್ನ ದುಸ್ಥಿತಿಯನ್ನು ಸಾರುತ್ತಿದೆ. ಹೆಚ್ಚಿನ ಜನರಿಗೆ ಇಲ್ಲೊಂದು ಸುಂದರ ಬಾವಿ ಇದೆ ಎಂಬುದೇ ಗೊತ್ತಿಲ್ಲ. ಹಾಗೂ ಹೀಗೂ ಗೊತ್ತಿರುವವರು ಒಂದಷ್ಟು ಮಂದಿ ಇಲ್ಲಿಗೆ ಬಂದು ಈ ಬಾವಿಯ ಸೌಂದರ್ಯವನ್ನು ಸವಿಯುತ್ತಾರೆ. ಅದು ಕೂಡ ಹಗಲು ಹೊತ್ತಿನಲ್ಲಿ ಮಾತ್ರ. ಆತ್ಮಗಳ ಕಾಟದ ಭಯದಲ್ಲಿ ಜನ ಇತ್ತ ಕಡೆ ಸುಳಿಯುವುದೇ ಇಲ್ಲ. ಆದರೆ ವಾಸ್ತವಿಕ ನೆಲೆಗಟ್ಟಿನಲ್ಲಿ ನೋಡುವುದಾದರೆ ಬೇರೆಯದ್ದೇ ಅಂಶಗಳು ತೆರೆದುಕೊಳ್ಳುತ್ತವೆ. ಸಾಮಾನ್ಯವಾಗಿ ಇಂತಹ ಬಾವಿಯಲ್ಲಿ ಕೆಳಗೆ ಇಳಿದಂತೆ ನೀರವ ಮೌನ ಕೆಲವರಲ್ಲಿ ದಿಗಿಲು ಹುಟ್ಟಿಸುತ್ತದೆ. ಅದು ಅಲ್ಲದೆ ಈಗೀಗ ಈ ಬಾವಿಯಲ್ಲಿ ಪಾರಿವಾಳ ಬಾವುಲಿಗಳು ಓಡಾಡುತ್ತಿರುತ್ತವೆ. ಈ ಬಾವುಲಿಗಳ ಓಡಾಟವು ಈ ಭಯಕ್ಕೆ ಜೊತೆಯಾಗುತ್ತದೆ. ಅದಕ್ಕಿಂತಲೂ ಹೆಚ್ಚಾಗಿ ಈ ಜಾಗ ಭಯಾನಕ ಎಂಬ ಕಥೆಯೇ ಕೆಲವರನ್ನು ಇಲ್ಲಿಗೆ ಬರದಂತೆ ತಡೆಯುತ್ತದೆ. ಅದರಲ್ಲೂ ಆತ್ಮಗಳ ಸಂಚಾರ ಇದೆ ಎಂಬ ಕತೆ ಕೇಳಿದ ಯಾರಾದರೂ ಈ ಕಡೆ ಬರುವ ಮನಸ್ಸು ಮಾಡುವುದೇ ಇಲ್ಲ. ಹಾಗಂತ
ಎಲ್ಲರೂ ಇಲ್ಲಿನ ಕತೆ ನಂಬುತ್ತಾರೆ ಎಂದಲ್ಲ, ಇವೆಲ್ಲ ಭ್ರಮೆ ಎಂದು ಹೇಳುವವರು ಇಲ್ಲಿದ್ದಾರೆ. ಆದರೂ ಸುಂದರ ಪ್ರವಾಸಿ ತಾಣವಾಗಬೇಕಿದ್ದ ಈ ಜಾಗ ಜನರಿಂದ ದೂರವೇ ಉಳಿದು ಬಿಟ್ಟಿದೆ. ಪರಿಣಾಮ ಈ ಬಾವಿ ಅಕ್ಷರಶಃ ಭೂತಬಂಗಲೆಯಾಗಿದೆ. ಇಲ್ಲಿಗೆ ಹೋದಾಗ ನಿಗೂಢ ಎಂದೇ ಭಾಸವಾಗುವ ಈ ಬಾವಿ ಕುತೂಹಲದ ಮೂಟೆಯಾಗಿಯೇ ಉಳಿದು ಬಿಡುತ್ತದೆ, ಪ್ರಶ್ನೆಯಾಗಿಯೂ ಸಹ ಕಾಡುತ್ತದೆ. ಇಲ್ಲಿಗೆ ರಾತ್ರಿ ಹೋದವರು ನಿಜವಾಗಿಯೂ ಅದೃಶ್ಯ ಶಕ್ತಿಗಳ ಕಾಟಕ್ಕೆ ಒಳಗಾಗುತ್ತಾರಾ? ಭೂತಗಳ ಭಯ ಸೃಷ್ಟಿಸಿ ಇಲ್ಲಿ ಬೇರೆಯದ್ದೇ ಚಟುವಟಿಕೆಗಳು ನಡೆಯುತ್ತಿವೆಯಾ? ಅಸಲಿಗೆ ಇಲ್ಲಿ ನಡೆಯುತ್ತಿರುವುದಾದರೂ ಏನು? ಇವೆಲ್ಲ ಉತ್ತರವಿಲ್ಲದ ಪ್ರಶ್ನೆಯಾಗಿ, ನಿಗೂಢ ಕಥೆಯಾಗಿ, ದೆವ್ವಕ್ಕಿಂತಲೂ ಭೀಕರವಾಗಿ ಕ್ಷಣ ಕ್ಷಣಕ್ಕೂ ಕಾಡುವುದಂತೂ ಸತ್ಯ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ಇನ್ನಷ್ಟು ಕುತೂಹಲಕಾರಿ ವಿಷಯಗಳ ಕುರಿತು ಮಾಹಿತಿ ನೀಡಲು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೇನೆ. ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಕರ್ನಾಟಕ.